ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 11. ತದ್ಭವಾನ್ ದಯ್ಯಮಾನಾಯಂ ಸಪತ್ ಪತ್ನಿನಾಂ ಸಮೃದ್ಧಿವಿ ಪ್ರಜಾವತೀನಾಂ ಭದ್ರಂತೆ ಮೈ ಆಯುಕ್ತಾಂ ಅನುಗ್ರಹಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲಭೋಪಾದ್ ಕಿ ಜೈ. ಆದ್ದರಿಂದ ನೀವು ನನಗೆ ಸಂಪೂರ್ಣವಾಗಿ ಕರುಣೆ ತೋರಿ ನನ್ನ ವಿಚಾರ ದಯಮಯರಾಗಬೇಕು. ನನಗೆ ಪುತ್ರವನ್ನು ಪಡೆಯುವ ಬಯಕೆ ಇದೆ. ಅಲ್ಲದೆ ನನ್ನ ಸವತಿಯರ ಸಮೃದ್ಧಿಯನ್ನು ಕಂಡು ನನ್ನ ಮನಸ್ಸು ಕುಂದಿದೆ. ನನ್ನೊಡನೆ ಕೂಡುವುದರಿಂದ ನೀವು ಸಂತೋಷ ಪಡೆಯುವುದಿಲ್ಲ. ದ್ವಿತೀಯ ಎಕ್ಸ್ಪೆಕ್ಟೇಷನ್ ಸಹಜ. ಯಾಕಂದ್ರೆ ಉಳಿದ ಹೆಂಡತಿಯರಿಗೆ ಮಕ್ಕಳುಂಟು, ಇವಳಿಗೆ ಕೂಡ ಈಗ ಪುತ್ರ ಬೇಕು. ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ನಾವು ಪ್ರಭುಪಾದ ಭಾವಾರ್ಥದಲ್ಲೆಲ್ಲ ಉಂಟು, ಇದೆಲ್ಲ ಸೀಕ್ರೆಟ್. ತುಂಬಾ ನಾವು ತುಂಬಾ ಎಂತ ಹೇಳುವಂಥದ್ದು ಡೀಟೇಲ್ ಆಗಿ ಓದುವಾಗ ನಮ್ಗೆ ಇದೆಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ಪ್ರಭುಪಾದ ಹೇಳುವಂಥದ್ದು, ಇಫ್ ಒನ್ ಈಸ್ ಎ ಗುಡ್ ಬ್ರಹ್ಮಚಾರಿ, ಎಷ್ಟೋ ಮಕ್ಕಳು ಹುಟ್ಟಿಸಿದ್ರು ಕೂಡ ಅದು ಗಂಡು ಮಗು ಆಗ್ತದೆ, ಗಂಡು ಮಗ ಆಗ್ತದೆ. ಹಾಗಾಗಿ ಈಗ ಹೇಗಂದ್ರೆ ಮದುವೆ ಆಗೋದು ತಪ್ಪಲ್ಲ, ಮಕ್ಕಳನ್ನು ಹುಟ್ಟಿಸುವುದು ತಪ್ಪು ಕೂಡ ಅಲ್ಲ. ಪ್ರಭುಪಾದ ಹೇಳುವಂಥದ್ದು ಹೇಗಂದ್ರೆ ಗರ್ಭಧಾನ ಸಂಸ್ಕಾರ ಅಂದ್ರೆ ಮದುವೆ ಆಗೋ ಮುಂಚೆ ಮಾಡುವಂತ ಇದು. ಆದ್ರೆ ಪ್ರಭುಪಾದ ಹೇಳ್ತಾರೆ ಕಲಿಯುಗಕ್ಕೆ ಇದೆಲ್ಲ ಆಗುದಿಲ್ಲ. ಪ್ರಭುಪಾದ ಹೇಳುವಂಥದ್ದು ಸಿಂಪಲ್, ಮದುವೆ ಆಗೋ ಮುಂಚೆಲೆ ಡ್ಯೂಟಿ ಆಗಿರ್ಬೇಕಂತ ಇಬ್ಬರು ಕೂಡ. ಪ್ರಭುಪಾದ ಹೇಳುವಂಥದ್ದು ಮಿನಿಮಮ್ 64 ರೌಂಡ್ಸ್, 64 ರೌಂಡ್ ಸ್ಟ್ಯಾಂಡಿಂಗ್ ಮಾಡಿದ್ರೆ ಒಳ್ಳೆ ಕಾನ್ಶಿಯಸ್ನೆಸ್ ಇರ್ತದೆ, ಪ್ರಜ್ಞೆ ಇರ್ತದೆ, ಮತ್ತೆ ಮಗು ಡ್ಯೂಟಿ ಆಗಿ ಹುಡ್ತದೆ. ಅಂಥದ್ದು ನಾವು ಎಷ್ಟು ಬೇಗ ಮಕ್ಕಳನ್ನು ಹುಟ್ಟಿಸಬಹುದು. ಹಿಂದಿನ ಕಾಲದಲ್ಲೆಲ್ಲ 10, ಮಿನಿಮಮ್ 10, 12 ನೋಡಿ ಮಕ್ಕಳು. ಅಂತ ಮಕ್ಕಳು ಅಸೆಟ್, ಡ್ಯೂಟಿ ಆಗುದಿದ್ರೆ. ಯಾಕೆಂದ್ರೆ ನೋಡಿ ಹೇಗೆ ಅಂದ್ರೆ ಈಗ ಗಂಡು ಇದೆಲ್ಲ ಪ್ರಭುಪಾದ ಇದರಲ್ಲಿ ಉಂಟು, ಇದ್ದದನ್ನು ಹೇಳುವಂಥದ್ದು, ನಮ್ಮ ಓನಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಕಾನ್ಶಿಯಸ್ನೆಸ್. ಈಗ ಮದುವೆ ಆಗುವ ಮುಂಚೆ ಇಬ್ಬರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು, ಒಳ್ಳೆ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದು, ಆಗ ಅದೇ ಕಾನ್ಶಿಯಸ್ನೆಸ್ ಮಗುವಿಗೆ ಬರ್ತದೆ, ಆಗ ಡ್ಯೂಟಿ ಆಗ್ತದೆ. ಆಗ ಅಂತ ಮಕ್ಕಳು, ಈಗ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಈ ವಾಸ್ ಎ ನೈಷ್ಠಿಕ ಬ್ರಹ್ಮಚಾರಿ, ಐ ಆಮ್ ರೆಡಿ ಟು ಮ್ಯಾರಿ, ನಾನು ಮದುವೆ ಆಗ್ಲಿಕ್ಕೆ ಆಗಲು ಸಿದ್ಧ, ನಾನು 100 ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸಿದ್ಧ, 100 ಮಕ್ಕಳು. ಆದ್ರೆ ಮಕ್ಕಳು ಡಿವೋಟೀಸ್ ಆಗ್ತಾರಂತ ಗ್ಯಾರಂಟಿ ಇಲ್ಲ, ಅದಕ್ಕೆ ನಾನು ಮದುವೆ ಆಗುವುದಿಲ್ಲ. ಇದರ ಅರ್ಥ ಎಂತ? ನಾವು ಮಕ್ಕಳನ್ನೆಲ್ಲ ಹುಟ್ಟಿಸಿದ್ದೇವೆ, ಡಿವೋಟೀಸ್ ಆಗದಿದ್ರೆ ಎಂತ ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ. ಹೇಗೆಂದ್ರೆ ಜನರು ಹೇಳುವಂಥದ್ದು ನನ್ನ ಜವಾಬ್ದಾರಿ ಮುಗಿಯಿತು. ಇಲ್ಲ, 60 ಆಗುವಾಗೆಲ್ಲ ರಿಟೈರ್ಡ್ ಆದ್ಮೇಲೆ ಹೇಳ್ತಾರೆ ಮಗನಿಗೆ ಮದುವೆ ಮಾಡಿಸಿದೆ, ಮಗಳಿಗೆ ಮತ್ತು ನಂದೆಲ್ಲ ಜವಾಬ್ದಾರಿ ಮುಗಿಯಿತು. ಇಲ್ಲ ಸರ್, ಜವಾಬ್ದಾರಿ ಮುಗಿಲಿಲ್ಲ. ಯಾವ್ದು ಮುಗಿಯಿತು? ಭೌತಿಕ ಜವಾಬ್ದಾರಿ ಮುಗಿಯಿತು, ಆಧ್ಯಾತ್ಮಿಕ. ಹೇಗೆಂದ್ರೆ ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಅವರು ಡ್ಯೂಟಿ ಆಗದಿದ್ರೆ ಎಂತಾಗ್ತದೆ, ಅಥವಾ ನಮ್ಗೆ ಇಫೆಕ್ಟ್ ಸಿಗ್ತದೆ. ಹಾಗಾಗಿ ಇದನ್ನು ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಅವಳು ಇಚ್ಛೆ ಅಂತ ಅವಳಿಗೆ ಪುತ್ರ ಬೇಕು. ಉಳಿದ ಹೆಂಡತಿಯರಿಗೆ ಉಂಟು, 13 ಹೆಂಡತಿ 12 ಹೆಂಡತಿಯರಿಗೆ ಉಂಟು, ಅವಳಿಗೆ ಕೊಡಬೇಕು. ಅದು ಸಹಜ. ಅದ್ರಲ್ಲಿ ಏನು ಎಂತ ಹೇಳುವಂಥದ್ದು ತಪ್ಪೇನಿಲ್ಲ, ಇಚ್ಛೆ ಇರ್ತದಲ್ಲ. ಮತ್ತೆ ಚಾಣಕ್ಯ ಮಣಿತ ಹೇಳುವಂಥದ್ದು, ಈಗ ಮದುವೆ ಆಗಿ ಮಕ್ಕಳಿಲ್ಲದಿದ್ರೆ ಅದು ಕಾಡಿದ್ದಾಗ ಅಂತ. ಮಕ್ಕಳು ಬೇಕು, ಮದುವೆ ಆದ್ಮೇಲೆ ಮಕ್ಕಳು ಬೇಕು. ಹಾಗೆ ಅವಳಿಗೆ ಕೂಡ ಇಚ್ಛೆ, ಉಳಿದವರಿಗೆ ಉಂಟು ಹೆಂಡತಿಯರಿಗೆ, ಅವಳಿಗೆ ಕೂಡ ಪುತ್ರ ಬೇಕು. ನೋಡಿ, ನನಗೆ ಪುತ್ರ ಪಡೆಯುವ ಬಯಕೆ ಇದೆ. ಅಲ್ಲದೆ ನನ್ನ ಸವತಿಯರು ಅಂದ್ರೆ ಉಳಿದವರಿಗೆ, ಉಳಿದ ಹೆಂಡತಿಯರಿಗೆ. ಈಗ ಪ್ರಶ್ನೆ ಬರ್ಬೋದು, ಇಷ್ಟು ಎಂತ ಮದುವೆ ಆಗ್ಬೋದ? ನೋಡಿ, ಹಿಂದಿನ ಕಾಲದಲ್ಲಿ ಹೇಗೆ ಅಂದ್ರೆ ಅವ್ರು ನೋಡಿಕೊಳ್ತಾ ಇದ್ರು. ಈಗ ಪ್ರಭುಪಾದ ಕೂಡ ಹೇಳುವಂಥದ್ದು, ಪ್ರಭುಪಾದ ಹೇಳ್ತಾರೆ, ಐ ವಾಸ್ ನಾಟ್ ಹ್ಯಾಪಿ ವಿತ್ ಮೈ ವೈಫ್ ಅಂಡ್ ಐ ವಾಸ್ ಅಬೌಟ್ ಟು
ಗೋ ಫಾರ್ ಸೆಕೆಂಡ್ ಮ್ಯಾರೇಜ್. ಪ್ರಭುಪಾದ್ 19 ಯಾವಾಗ ಪ್ರಭುಪಾದ್ ಮದುವೆ ಆದದ್ದು at the age of 1916 ಅಲ್ಲಿ, 20 years ಅಲ್ಲಿ ಆಗಿದೆ ಪ್ರಭುಪಾದ್, 2021. ಹಾಗಾಗಿ ಪ್ರಭುಪಾದ್ ಇಮಿಡಿಯೇಟ್ ಇನ್ನೊಂದು ಮದುವೆ ಆಗ್ಲಿಕ್ಕೆ, ಹಾಗೆ ಅವರ ತಂದೆ ನಿಲ್ಲಿಸಿದ್ರು. ಬೇಡ ಬೇಡ ಬೇಡ, ಒಳ್ಳೇದೇ, ಹೆಂಡತಿ ಹತ್ರ ಇದಿಲ್ಲದ ಒಳ್ಳೇದೇ, ಅಂದ್ರೆ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಒಳ್ಳೇದ. ಹಾಗೆ ಪ್ರಭುಪಾದ್ ಹೇಳ್ತಾರೆ, ಇಟ್ ಇಸ್ ಮೈ ಫಾದರ್ಸ್ ಬ್ಲೆಸ್ಸಿಂಗ್. ಅವ್ರು ಇನ್ನೊಂದು ಮದುವೆ ಆಗ್ಲಿಕ್ಕೆ ಹೋಗಿದ್ರು. ಹಾಗಾಗಿ ಹಿಂದಿನ ಕಾಲದಲ್ಲಿ ಇತ್ತು, ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ಆದ್ರೆ ಆಗ್ಬಹುದು. ಆದ್ರೆ ನಮ್ಗೆ ನೋಡಿಕೊಡ್ಲಿಕ್ಕೆ ಎಂತ ಹೇಳುವಂತದ್ದು, ಮೇಂಟೈನ್ ಮಾಡ್ಲಿಕ್ಕೆ ಆಗುದಿದ್ರೆ ಆಗ್ಬೋದು. ಈಗ ಚಿತ್ರಗೆ ಇತ್ತು, ಎಷ್ಟು ಹೆಂಡತಿ ಇರುತ್ತೆ ಅವ್ರ ಆಚೆ, ಹಾಗಾಗಿ ಆಗ್ಬೋದು, ಅದೇನು ತಪ್ಪಲ್ಲ. ಆದ್ರೆ ಮೇಂಟೈನ್ ಮಾಡ್ಬೇಕಂತೆ. ಈಗ ಮುಸ್ಲಿಮ್ಸ್ ಅಲ್ಲೆಲ್ಲ ಆಗ್ತಾರೆ, ಅವ್ರು ಮೇಂಟೈನ್ ಮಾಡ್ತಾರೆ. ಅವ್ರಂದ್ರೆ ಆಗುವಾಗ ಇಷ್ಟಿಷ್ಟು ಹಣ ಕೊಡ್ತಾರೆ, ಇಷ್ಟು ಹಣ ಇಟ್ಟೆ ಆಗುವಂಥದ್ದು. ಹಾಗಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿದ್ರೆ ಆಗ್ಬೋದು. ಏನ್ ಈಗ ಈ ಅಟ್ ಪ್ರೆಸೆಂಟ್ ಕಲಿಯುಗದಲ್ಲಿ ಅದು ಇಲ್ಲ, ಹಿಂದಿನ ಕಾಲದಲ್ಲಿ ಇತ್ತು. ಯಾಕೆಂದ್ರೆ ಕಲಿಯುಗ ಅಂದ್ರೆ ಕಲಾಯುಗ, ಒಂದೇ ಹೆಂಡತಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಂತ ಎಸ್ ಸಕಂಡು ಮನಸ್ಸು ಕುಂದಿದೆ ನೋಡಿ, ಉಳಿದ ಹೆಂಡತಿಯರಿಗೆ ಮಕ್ಕಳಾಗಿದೆ. ಹಾಗಾಗಿ ಎಂತಾಗಿದೆ, ಅವಳಿಗೆ ಮನಸ್ಸು ಕುಂದಿದೆ, ನನಗೆ ಕೂಡ ಪುತ್ರ ಬೇಕು, ಇಚ್ಛೆ. ಎಸ್, ಈಗ ಭಾವಾರ್ಥ ನೋಡುವ. ಭಗವದ್ಗೀತೆಯಲ್ಲಿ ಸಂತಾನ ಅಪೇಕ್ಷೆಯಿಂದ ಲೈಂಗಿಕ ಸುಖ ಪಡೆಯುವುದು ಧಾರ್ಮಿಕ ಸುಖ ನೋಡಿ. ಹಾಗಾಗಿ ಮಗುವನ್ನು ಹುಟ್ಟಿಸ್ಲಿಕ್ಕೆ ಸೆಕ್ಸ್ ಮಾಡ್ಬೋದಂತ ಯಾವ್ದ್ರಲ್ಲಿ ಭಗವದ್ಗೀತೆಯಲ್ಲಿ ಉಂಟು. ಎಸ್, ಮಗು ಬೇಕಂತ ಮಾಡ್ಬೋದು, ಅದರಲ್ಲಿ ತಪ್ಪಲ್ಲ. ಆದ್ರೆ ವ್ಯಕ್ತಿಯು ಕೇವಲ ಇಂದ್ರಿಯ ತೃಪ್ತಿಗಾಗಿ ಲೈಂಗಿಕ ಸುಖ ಅಪೇಕ್ಷೆ ಹೊಂದುವುದು ಸ್ವೀಕೃತವಲ್ಲ. ದ್ವಿತೀಯು ತನ್ನ ಗಂಡನನ್ನು ಲೈಂಗಿಕ ಸುಖವಾಗಿ ಪಾಲಿಸುವಲ್ಲಿ ಕೇವಲ ಕಾಮವಿಡದ ಪೈಕಿ ಮಾತ್ರವಲ್ಲದೆ ಪುತ್ರನ್ನು ಪಡೆಯುವ ನೋಡಿ. ಅವಳಿಗೆ ಪುತ್ರ ಕೊಡಬೇಕಿತ್ತು, ಅಪೇಕ್ಷೆ ಇದ್ದಿತ್ತು. ಅವಳಿಗೆ ಪುತ್ರ ಇಲ್ಲದುದರಿಂದ ತನ್ನ ಸವತಿಯರಿಗಿಂತ ತಾನು ಕೀಳೆಂದು ಭಾವಿಸ ನೋಡಿ. ಉಳಿದವರಿಗೆಲ್ಲರಿಗೂ ಉಂಟು ಹೆಂಡತಿಯರಿಗೆ, ಇವಳಿಗಿಲ್ಲ. ಹಾಗಾಗಿ ಅವಳಿಗೆ ಆ ಭಾವನೆ ಬಂತು. ಆದ್ದರಿಂದ ಕಶ್ಯಪನು ತನ್ನ ಧರ್ಮಪತ್ನಿಯ ಬಯಕೆಯನ್ನು ಪೂರೈಸಬೇಕಾಗಿತ್ತು. ಹಾಗೆ ಪ್ರಭುಪಾದ ಅಂತ ಹೇಳ್ತಾರೆ, ಅವಳಿಗೆ ಕೂಡ ಪುತ್ರ ಬೇಕು, ಕಶ್ಯಪ ಪೂರೈಸಬೇಕು, ಇದು ಅವಳ ಇಚ್ಛೆ. ಈ ಶ್ಲೋಕ 12. ಹರಿ ಕೃಷ್ಣ. ಭರ್ತರಿ ಆಪ್ತ ಉರುಮಾನಾನ ಲೋಕಾನ್ ಆವಿಶತೆ ಯಶ ಪತಿ ಭವತ್ ವಿದಯಾಶಾಂ ಪ್ರಜಾಯ ನನುಜಾಯತೆ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶೀಲಪ್ರಭುಪಾದ ಕಿ ಜೈ. ಈ ಜಗತ್ತಿನಲ್ಲಿ ಸ್ತ್ರೀ ತನ್ನ ಪತಿಯ ಆಶೀರ್ವಾದದಿಂದ ಗೌರವ ಪಡೆಯುತ್ತಾಳೆ, ಮತ್ತು ನಿಮ್ಮಂತ ಪತಿ ಪುತ್ರ ಸಂತಾನದಿಂದ ಪ್ರಸಿದ್ಧರಾಗಿರಿ, ಏಕೆಂದ್ರೆ ನೀವು ಜೀವಿಗಳ ವೃದ್ಧಿಗೆ ನಿಯೋಜಿತರಾಗಿರುವಿರಿ. ಹೇಗೆಂದ್ರೆ ಇದಕ್ಕೆ ಉದಾಹರಣೆ ದೇವಹೂತಿ. ಸ್ವಯಂಭೂ ಮುನಿದು ಮಗಳು, ಕರ್ದಮ ಮುನಿದು ಹೆಂಡತಿ, ಕಪಿಲ ಮುನಿದು ತಾಯಿ. ಹೀಗೇಗಂದ್ರೆ ರಾಜನ ಮಗಳು, ಆದ್ರೆ ಭಗವಂತನ ಇಚ್ಛೆ ಅಂತ ಅಂದ್ರೆ ಬಿಕಾರಿ ಕೊಡುವಂತ. ಬಿಕಾರಿ ಯಾರು? ಕರ್ದಮ ಮುನಿ. ಬಿಕಾರಿ ಯಾವ್ದ್ರಲ್ಲಿ? ಭೌತಿಕ ಬಿಕಾರಿ. ಭೌತಿಕದಲ್ಲಿ ಇವಳು ರಾಜನ ಮಗಳು ನೋಡಿ. ಅದಲ್ಲಿ ಎಂತ ಹೇಳುವಂತದ್ದು, ಮ್ಯಾಚ್ ಆಗುದಿಲ್ಲ. ಈಗ ಪ್ರೈಮ್ ಮಿನಿಸ್ಟರ್ದು ಮಗಳನ್ನು ಯಾವ್ದೋ ಸಾಮಾನ್ಯ ಒಂದು ಭಿಕ್ಷುಕನಿಗೆ ಕೊಡ್ತಾರ? ಇಲ್ಲ, ಕೊಡುವುದಿಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಇಬ್ಬರು ಕೂಡ ಸಿದ್ಧ ಭಕ್ತರು, ಕರ್ದಮುನಿ ಮತ್ತೆ ಸ್ವಯಂಭೂಮನು. ಹಾಗಾಗಿ ಅವರು ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ಇರುವಂತದ್ದು. ಹಾಗಾಗಿ ಸ್ವಯಂಭೂಮನು ಕೊಟ್ಟ. ಅಲ್ಲಿ ಎಂತ ಆಗ್ತಾಳೆ ಅಂದ್ರೆ, ಅವಳು ನಿಸ್ವಾರ್ಥ ಸೇವೆ ಮಾಡ್ತಾಳೆ ದೇವತಿ ಗಂಡನಿಗೆ. ನಿಸ್ವಾರ್ಥ ಸೇವೆಯನ್ನು ನೋಡಿ ಅವ ಪ್ಲೀಸ್ ಆಗ್ತಾನೆ. ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಅವ ಮಾಡಿದ ಎಲ್ಲ ತಪಸ್ಸು ಎಲ್ಲ ಇದು, ಅದರ 50% ಅವಳಿಗೆ ಹೋಗ್ತದಂತೆ. ಪ್ರಭುಪಾದ ಹೇಳ್ತಾರೆ, ತಪಸ್ಸು ಯಾರು ಮಾಡಿದ್ದು? ಕರ್ದಮುನಿ. ಬೆನಿಫಿಟ್ ಯಾರಿಗೆ? ಬೆನಿಫಿಟ್ ಯಾರಿಗೆ ಸಿಗುವಂತದ್ದು? ದೇವಹೂತಿಗೆ. ಅದೇ ಇಲ್ಲಿ ಕೂಡ ಅದೇ, ಈ ಜಗತ್ತಿನಲ್ಲಿ ಸ್ತ್ರೀ ತನ್ನ ಪತಿಯ ಆಶೀರ್ವಾದದಿಂದ ಗೌರವ ಪಡೆಯುತ್ತಾರೆ. ಮತ್ತು ನಿಮ್ಮಂತ ಪತಿ ಪುತ್ರ ಸಂತಾನದಿಂದ ಪ್ರಸಿದ್ಧರಾಗಿರಿ. ಹಾಗೆ ನೀವು ಪತಿ ಪುತ್ರ ಸಂತಾನ, ಈಗ ಅವಳಿಗೆ ಪುತ್ರ ಬೇಕು, ಏಕೆಂದ್ರೆ ನೀವು ಜೀವಿಗಳ ವೃದ್ಧಿಗೆ ನಿಯೋಜಿತರಾಗಿರಿ. ಓಕೆ, ಈಗ ನಾವು ಭಾವಾರ್ಥ ನೋಡುವ. ಋಷಭದೇವನ ಪ್ರಕಾರ
ಜನನ ಮರಣಗಳ ಹಿಡಿತದಿಂದ ತಪ್ಪಿಸಬಲ್ಲಂತ ಮಕ್ಕಳನ್ನು ಪಡೆಯುವ ವಿಶ್ವಾಸವಿಲ್ಲದಿದ್ರೆ ಅಂಥವರು ತಂದೆ ಅಥವಾ ತಾಯಿ ಆಗಕೂಡದು. ಇದು 5th ಕ್ಯಾಂಟೋದಲ್ಲಿ ಬರ್ತದೆ, ವೃಷಭದೇವ ಅಂತ. ತುಂಬಾ ಹಿಂದಳುವಂಥದ್ದು. ಪ್ರಭುಪಾದ್ ತುಂಬಾ ಕಡೆ ಈ ಋಷಭದೇವನ ಶ್ಲೋಕಗಳನ್ನೆಲ್ಲ ತುಂಬಾ ಪ್ರಭುಪಾದಿಂದ, ಈಗ ನಾನು ಎಷ್ಟು ಕ್ಲಾಸ್ ಕೇಳಿದ್ದೇನೆ, ಹೆಚ್ಚಾಗಿ ಋಷಭದೇವನ ಶ್ಲೋಕಗಳುಂಟು. ಅಂದ್ರೆ ತುಂಬಾ ಫೇಮಸ್ ಶ್ಲೋಕಗಳು. ಒಂದು ತುಂಬಾ ಅಂತ ಹೇಳುವ 100 ಮಕ್ಕಳು ಹುಟ್ಟಿದಾದ್ರೆ ತುಂಬಾ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ನಾವು ಮಕ್ಕಳನ್ನು ಹುಟ್ಟಿಸುದು ಮಾತ್ರ. ಒಳ್ಳೆ ಬುದ್ಧಿ ಅಂದ್ರೆ ಎಂತ? ಒಳ್ಳೆ ಬುದ್ಧಿ ಅಂದ್ರೆ ಕೃಷ್ಣ ಬಗ್ಗೆ ತಗೊಳ್ಳಿಕ್ಕೆ. ಈಗ 2 ಶ್ಲೋಕ ಹೇಳ್ತೇನೆ, ಅವರ ಶ್ಲೋಕವನ್ನು. ಒಂದು ಎಂತಂದ್ರೆ ಅವರು 100 ಮಕ್ಕಳಿಗೆ ಹೇಳುವಂತ ಶ್ಲೋಕ, ಫೇಮಸ್ ಶ್ಲೋಕ. ಋಷಭ ಉವಾಚ ನಾಯಂ ದೇಹೋ ದೇಹ ಬಾಜಾಂ ಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿದ್ಭುಜಾಮಿ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧಯೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಋಷಭದೇವ್ ಹೇಳುವಂಥದ್ದು ಮಕ್ಕಳಿಗೆ, ನನ್ನ ಪ್ರೀತಿಯ ಮಕ್ಕಳೇ, 100 ಮಕ್ಕಳೇ, 100 ಮಕ್ಕಳನ್ನು ಹುಟ್ಟಿಸಿದ್ದಾರೆ. ಭರತ್ ಮಹಾರಾಜ್ ಕೂಡ ಅದರಲ್ಲಿ, ನವಯೋಗೇಂದ್ರಸ್ ಕೂಡ ಆ 100ರಲ್ಲಿ 9 ನವಯೋಗೇಂದ್ರಸ್ ಮತ್ತೆ ಭರತ್ ಮಹಾರಾಜ್. ಹಾಗೆ ಋಷಭದ ಮಕ್ಕಳಿಗೆ ಹೇಳುವಂಥದ್ದು, ನನ್ನ ಪ್ರೀತಿಯ ಮಕ್ಕಳೇ. ಎಲ್ಲ ಜೀವಿಗಳು ಈ ಭೌತಿಕತೆ ಪಡೆದಿದ್ದಾರೆ ಲೋಕದಲ್ಲಿ. ಅದರಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತೆ. ಹಾಗಾಗಿ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನು ನಾವು ಕಷ್ಟಪಡ್ಲಿಕ್ಕೆ, ರಾತ್ರಿ ಹಗಲು ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಬಾರ್ದಂತೆ. ಯಾಕೆಂದ್ರೆ ಇದು ಅವ್ರು ಹೇಳುವಂಥದ್ದು, ಈ ಮಲ ತಿನ್ನುವಂತ ಪ್ರಾಣಿ ನಾಯಿ ಮತ್ತೆ ಹಂದಿ ಅದು ಕೂಡ ಮಾಡ್ತದೆ ಇಂದ್ರಿಯ ಸುಖ. ಹಾಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಇದ್ರಲ್ಲಿ ನಾವು ಅದಕ್ಕೆ ಯೂಸ್ ಮಾಡಬಾರ್ದು. ಮಕ್ಕಳಿಗೆ ಹೇಳುವಂತ ನೋಡಿ, ನಾವು ಕೂಡ ಹೇಳ್ಬೇಕು ಈಗ ಮಕ್ಕಳಿಗೆ. ಆದ್ರೆ ಈಗ ಎಂತ ದೊಡ್ಡವರಾಗಿದ್ದಾರೆ, ನಮ್ಮ ಮಾತು ಕೇಳುವುದಿಲ್ಲ. ಗಿಡವಾಗಿ ಬಗ್ಗತ್ತು, ಮರವಾಗಿ ಬಗ್ಗೀತೆ. ಮತ್ತೆ ಹೇಳುವಂಥದ್ದು, ನಾವು ತಪಸ್ಸು ಮಾಡ್ಬೇಕಂದ್ರೆ ತಪೋ ದಿವ್ಯಂ. ಯಾವ ತಪಸ್ಸು? ಗೈಡೆಡ್ ತಪಸ್ಸು, ಭಕ್ತಿ ಸೇವೆಯಲ್ಲಿ. ಆ ತಪಸ್ಸಿನಿಂದ ನಮ್ಮ ಹೃದಯ ಶುದ್ಧಿ ಆಗ್ತದೆ, ಮತ್ತೆ ನಮ್ಗೆ ನಿಜವಾದ ಆಧ್ಯಾತ್ಮಿಕ ಸುಖ ಸಿಗ್ತದೆ. ಅದು ಶಾಶ್ವತ ಅಂದ್ರೆ ನೋಡಿ. ಮಕ್ಕಳಿಗೆ ಹೇಳುವಂತ ಇದು ತಂದೆ. ಪ್ರಭುಪಾದ ಹೇಳ್ತಾರೆ, ಎಸ್, ದಿಸ್ ಇಸ್ ರಿಯಲ್ ಫಾದರ್. ಮತ್ತೆ ಇನ್ನೊಂದು ಶ್ಲೋಕ, ಇನ್ನೊಂದು ಶ್ಲೋಕ ಹೇಳ್ಬೋದು. ಎಸ್, ನೂನಂ ಪ್ರಮತ್ತ ಕುರುತೆ ವಿಕರ್ಮ ಯತ್ ಇಂದ್ರಿಯ ಪ್ರೀತಿ ಆಪ್ನೋತಿ ನಾಶಾದು ಮನ್ಯೆ ಯತ್ ಆತ್ಮನೋ ಅಯಂ ಅಶನ್ ಅಪಿ ಕ್ಲೇಶದ ಆಶ ದೇಹ. ಇದರ ಅರ್ಥ ಎಂತ ಅಂದ್ರೆ, ಒಬ್ಬ ವ್ಯಕ್ತಿಗೆ ಅವನ ಜೀವನ ಗುರಿ ಅಂತಂದ್ರೆ ಇಂದ್ರಿಯ ಸುಖ. ಈಗ ಒಬ್ಬ ವ್ಯಕ್ತಿಯ ಜೀವನದ ಗುರಿ ಇಂದ್ರಿಯ ಸುಖ ಅಂತಂದ್ರೆ ಅವ ಅದರಿಂದ ಹುಚ್ಚನಾಗ್ತಾನಂತೆ. ಅವನಿಗೆ ಗೊತ್ತಿಲ್ಲ ಅವನ ಹಿಂದಿನ ಕರ್ಮದಿಂದ ಅವರಿಗೆ ಈ ದೇಹ ಸಿಕ್ಕಿದೆ, ಇದು ಶಾಶ್ವತ ಅಲ್ಲ, ಟೆಂಪರರಿ. ಮತ್ತೆ ಇದರಿಂದ ದುಃಖವೇ ಸಿಗುವುದು ಅವನಿಗೆ ಗೊತ್ತಿಲ್ಲ. ಮತ್ತೆ ಹೇಳುವಂತದ್ದು, ನಿಜವಾಗಿ ನಾವು ಜೀವಿಗಳು ಭೌತಿಕ ದೇಹ ಪಡಿಬಾರ್ದಂತೆ. ಆದ್ರೆ ಭೌತಿಕ ಸೇವೆ ಸಿಕ್ಕಿದೆ ಇಂದ್ರಿಯ ಸುಖ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಬುದ್ಧಿವಂತ ಇದನ್ನು ಮಾಡಬಾರ್ದಂತೆ. ಈ ಭೌತಿಕತೆ ಸಿಕ್ಕಿದೆ, ಇದ್ರಲ್ಲಿ ನಾವು ಇಂದ್ರಿಯ ಸುಖ ಮಾಡಬಾರ್ದಂತ ಇಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಇದನ್ನು ಮಾಡಿದ್ರೆ ಎಂತಾಗ್ತದೆ, ನಾವು ಜನ್ಮ ಮೃತ್ಯು ಜರ ಇದರಲ್ಲಿ ಮತ್ತೆ ಮತ್ತೆ ಬೀಳ್ತೇವೆ ಅಂತ ಋಷಭದೇವ ಹೇಳುವಂತ ನೋಡಿ. ಮಕ್ಕಳಿಗೆ ಯಾವ ರೀತಿ ಬೋಧಿಸ್ತಾ ಇದ್ದಾನೆ. ಹಾಗೆ ಋಷಭದೇವನ ಪ್ರಕಾರ ಜನನ ಹಿಡಿತದಿಂದ ತಪ್ಪಿಸಬಲ್ಲ ಅಂತ ಮಕ್ಕಳನ್ನು ಪಡೆಯುವ ವಿಶ್ವಾಸ ಇಲ್ಲದಿದ್ರೆ ಅಂತವರು ತಂದೆ ಅಥವಾ ತಾಯಿ ಆಗಕೂಡದು. ಜನನ ಮರಣ ವೃದ್ಧಾಪ ಹಾಗೂ ರೋಗ ರುಜಿನಗಳಿಂದ ಕೂಡಿದ ಈ ಕ್ಲೇಶಮಯವಾದ ಭೌತಿಕ ರಂಗದಿಂದ ಪಾರಾಗಲು ಇರುವ ಒಂದೇ ಅವಕಾಶ ಅಂದ್ರೆ ಮಾನವ ಜನ್ಮ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ.
ಹೇಗೆ ಅಂದ್ರೆ ನೋಡಿ, ಈ ಲ್ಯಾಪ್ಟಾಪ್, ಈಗ ಲ್ಯಾಪ್ಟಾಪ್ಗೆ IQ ಉಂಟು. IQ ಅಂದ್ರೆ ಇಂಟೆಲಿಜೆಂಟ್ ಕೋಟೆಂಟ್. ನೆಕ್ಸ್ಟ್ ಹಸುಗೆ ಕೂಡ ಉಂಟು IQ, ಇಂಟೆಲಿಜೆಂಟ್ ಕೋಟೆಂಟ್ ಉಂಟು. ನಮ್ಗೆ ಕೂಡ ಉಂಟು. ನೆಕ್ಸ್ಟ್ EQ ಅಂದ್ರೆ ಇಮೋಷನ್ ಕೋಟೆಂಟ್. ಲ್ಯಾಪ್ಟಾಪ್ಗೆ ಇಲ್ಲ. ಲ್ಯಾಪ್ಟಾಪ್ ಇಮೋಷನಲ್ ಆಗೋದಿಲ್ಲ, ಹಸು ಇಮೋಷನಲ್ ಆಗ್ತದೆ. ನಾವು ಕೂಡ ಆಗ್ತೇವೆ. ನನಗೆ ಇದು ನನ್ನೊಂದು ಎಕ್ಸ್ಪೀರಿಯನ್ಸ್. ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಆಗ ನನ್ನ ತಂದೆ ತಾಯಿಗೆ ರೋಗ ಬಂತು. 85+ ಆಗಿದ್ರು. ಹಾಗೆ ನನ್ನ ಮನೆಯಲ್ಲಿ, ತಂದೆ ಮನೆಯಲ್ಲಿ ಇತ್ತು, ತಾಯಿ ಮನೆಯಲ್ಲಿ ಕೂಡ ಹಸು ಇತ್ತು. ಹಾಗಾಗಿ ನನಗೆ ಸಣ್ಣದಿಂದ ನಾಯಿ ಮೇಲೆ ಅಟ್ಯಾಚ್ಮೆಂಟ್ ಅಲ್ಲ, ಹಸು ಮೇಲೆ. ಆಕ್ಚುಲಿ ಅದೇ ಆಗ್ಬೇಕಂತ, ನಾಯಿ ಮೇಲೆ ಅಟ್ಯಾಚ್ಮೆಂಟ್ ಅಲ್ಲ. ನಾಯಿ ಅಂದ್ರೆ ತಮೋಗುಣ, ಹಸು ಅಂದ್ರೆ ಸತ್ವಗುಣ. ಹಾಗೆ ನಾನು ಹೋಗ್ತಾ ಇದ್ದೆ ಕರೆಯುವಾಗೆಲ್ಲ, ಹಾಲು ಕರೆಯುವಾಗ, ಮತ್ತೆ ಸಂಜೆ ಬಂದ ಮೇಲೆ ಸ್ಕೂಲಿಂದ ಬಂದೆಲ್ಲ ಹೋಗ್ತಾ ಇದ್ದೆ. ಹಾಗೆ ಸ್ವಲ್ಪ ಹಸುವಿನೊಟ್ಟಿಗೆ ಅಟ್ಯಾಚ್ಮೆಂಟ್ ಇತ್ತು. ಎಂತಾಯ್ತು ಅಂದ್ರೆ, ಅವರಿಗೆ ರೋಗ ಬಂದ ಮೇಲೆ, ನಮ್ದು ಜಾಯಿಂಟ್ ಫ್ಯಾಮಿಲಿ, ತಂದೆಗೆ 3 ಅಣ್ಣ 3 ತಮ್ಮ, ಎಂತ ಯಾರು ಕೂಡ ಒಪ್ಲಿಲ್ಲ ಹಸುವನ್ನು ನೋಡ್ಲಿಕ್ಕೆ. ಮತ್ತೆ ಎಂತ ಮಾಡುವ, ಕೊಡುವಂಥದ್ದು, ಸೇಲ್ ಮಾಡುವಂಥ. ಹಾಗೆ ಸೇಲ್ ಮಾಡುವ ಒಂದು ಸಂಡೇ ಅದು ಹೋಗ್ಲಿಕ್ಕೆ ರೆಡಿ ಇಲ್ಲ, ಕೂಗ್ತಾ ಉಂಟು. ನನ್ನ ನೋಡ್ತಾ ಉಂಟು, ಕೂಗ್ತಾ ಉಂಟು. ನನಗೆ ಕೂಡ ಕೂಗು ಬಂದಿದೆ. ಫುಲ್ ಇಮೋಷನಲ್ ಆಗಿದೆ ಹಸು ಇಮೋಷನ್ ಆಗ್ತದೆ. ಆದ್ರೆ ನಾವು ನಾಯಿ ಎಮೋಷನ್ಗೆ ಇದಾಗ್ತೇವೆ. ನಾವು ನಾಯಿ ಎಮೋಷನ್ ಅಂದ್ರೆ ನಾವು ಟ್ರಾನ್ಸ್ಜೆಂಡಲ್ ಇಮೋಷನ್ಗೆ ಇದಾಗಬೇಕು. ನಾವು ದೇಹವನ್ನು ನೋಡು, ನಾವು ಎಂತಂದ್ರೆ ನಾಯಿಯ ದೇಹದ ಭಾವ ನೋಡ್ತೇವೆ. ದೇಹದ ಭಾವ ನೋಡಿ ನೆಕ್ಸ್ಟ್ ಲೈಫ್ ನಾವು ನಾಯಿ ಆಗ್ತೇವೆ ಅಂತ. ಹಾಗಾಗಿ ದೇಹದ ಪ್ಲಾಟ್ಫಾರ್ಮ್ ನೋಡಬಾರ್ದು. ಹೇಗೆಂದ್ರೆ ನಾನು ಮೊನ್ನೆ ಹೇಳಿದ ಹಾಗೆ, ಯಾರು ಚೈತನ್ಯ ಮಾವ ಎಲಿವೇಟ್ ಮಾಡ್ತಾರೆ ಮತ್ತೆ ಆ ನಾಯಿಯನ್ನು. ಶ್ಯಾಮಾನಂದ ನಾಯಿಯನ್ನು ಎಲಿವೇಟ್ ಮಾಡುವಂಥದ್ದು. ಹಾಗೆ ಆ ದೃಷ್ಟಿಯಲ್ಲಿ ನಾವು ನೋಡು, ಟ್ರಾನ್ಸ್ಜೆಂಡರ್ ವಿಷನ್ ಅಲ್ಲಿ. ಯಾಕೆಂದ್ರೆ ವೈಕುಂಠದಿಂದ ವಿಮಾನ ಬಂತು, ಆ ನಾಯಿ ಹೋಯ್ತು. ಚೈತನ್ಯ ಅದಕ್ಕೆ ತಿಂಡಿ ಹಾಕುವಾಗ ಮತ್ತೆ ಅದು ಹೋಯ್ತು. ಹಾಗೆ ನಮ್ದು ವಿಷನ್ ಇಲ್ಲ. ಹಾಗಾಗಿ ನಾಯಿಯನ್ನು ನಾವು ಆ ವಿಷನ್ ಅಲ್ಲಿ ನೋಡುವುದು ಶುದ್ಧ ಭಕ್ತರು ಎಲಿವೇಟ್ ಮಾಡ್ತಾರೆ. ಯಾಕೆಂದ್ರೆ ಒಮ್ಮೆ ಪ್ರಭುಪಾದ್ ಇಂಗ್ಲೆಂಡ್ ಅಲ್ಲಿ ಇದ್ರು. ಪ್ರಭುಪಾದ್ ಹೇಳುವಂಥದ್ದು, ಲಾಸ್ಟ್ ಲೈಫ್ ಒನ್ ಪರ್ಸನ್ ವಾಸ್ ಪ್ರೈಮ್ ಮಿನಿಸ್ಟರ್, ನೌ ಹಿ ಹ್ಯಾಸ್ ಬಿಕಮ್ ಡಾಗ್ ಹಿಯರ್. ಇಂಗ್ಲೆಂಡ್ ಅಲ್ಲಿ ನಾಯಿ ಆಗಿದ್ದಾನೆ, ಒಂದು ಲೈಫಲ್ಲಿ ಪ್ರಧಾನಮಂತ್ರಿ. ಹೆಸರು ಹೇಳುವುದಿಲ್ಲ, ಪ್ರಭುಪಾದ್ ಹೆಸರು ಕೂಡ ಹೇಳಿದ್ದಾರೆ. ಹಾಗೆ ಯಾಕೆ ಕಾಣ್ತದೆ, ಶುದ್ಧ ಭಕ್ತರಿಗೆ ಕಾಣ್ತದೆ. ಹಾಗೆ ನಾಯಿ ಒಂದು ಲೈಫಲ್ಲಿ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಲೈಫ್ ನಾಯಿ ಆಗಿ ಏನು ಪ್ರಯೋಜನ? ಹಾಗೆ ಈ ಹಸು ಇಮೋಷನ್ ಆಗ್ತದೆ, ನಾವು ಕೂಡ ಆಗ್ತೇವೆ. ಅದು EQ, ಇಮೋಷನಲ್ ಕೋಟೆಂಟ್. ಇದು ಲ್ಯಾಪ್ಟಾಪ್ ಆಗುದಿಲ್ಲ. ನೆಕ್ಸ್ಟ್ ಬರುವಂಥದ್ದು ಸ್ಪಿರಿಚುವಲ್ ಕೋಟೆಂಟ್. ಸ್ಪಿರಿಚುವಲ್ ಕೋಟೆಂಟ್ಗೆ ಲ್ಯಾಪ್ಟಾಪ್ ಆಗ್ಲಿಕ್ಕೆ ಆಗುದಿಲ್ಲ, ಹಸುಗೆ ಆಗ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಮಾತ್ರ. ಮಾನವ ಜನ್ಮ ಸಿಕ್ಕಿದೆ, ದೇವರು ಯಾರು, ನಮ್ಗೆ ಮತ್ತೆ ದೇವರಿಗೆ ಎಂತ ಸಂಬಂಧ, ಇದನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಆಗುವಂಥದ್ದು. ಮತ್ತೆ ನಮ್ಗೆ ಎಲಿವೇಟ್ ಆಗ್ಲಿಕ್ಕೆ ಆಗ್ತದೆ. ಪ್ರಾಣಿ ಲೈಫಿಗೆ ಅದು ಎಂಥದೇ ಸಿನ್ ಮಾಡಿದ ಅದಕ್ಕೆ ಇದಿಲ್ಲ, ಅಪರಾಧವಿಲ್ಲ. ಹಾಗೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಹಾಗಾಗಿ ಜನ್ಮ ಮೃತ್ಯು ಜರವ್ಯಾಧಿ ಸೈಕಲ್ ಇಂದ ನಾವು ಪಾರಾಗಬೇಕಿದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಹಾಗೆ ಪ್ರತಿಯೊಬ್ಬ ಜೀವಿಗೂ ತನ್ನ ಜೀವನದ ಮಾನವ ರೂಪದ ಸಂಪೂರ್ಣ ಪ್ರಯೋಜನ ಪಡೆಯಲು ಅವಕಾಶ ನೀಡಬೇಕು. ಮನುಷ್ಯ ಜನ್ಮ ಸಿಕ್ಕಿದೆ, ಇದ್ರ ನಾವು ಸರಿಯಾದ ಸಂಪೂರ್ಣ ಪ್ರಯೋಜನ ಪಡೆಯಬೇಕಂತ. ಈಗ ಎಂತಾಗಿದೆ ಅಂದ್ರೆ, ಇದು ನನ್ನ ಎಕ್ಸಾಂಪಲ್ ತುಂಬಾ ಬಾರಿ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ಬೋದು. ಈಗ ಇಲ್ಲಿ ನಾನು ಜೋರಾಗಿ ಫ್ಯಾನ್ ಹಾಕಿದ್ದೇನೆ, ಇಲ್ಲಿ ತುಂಬಾ ಪೇಪರ್ ಉಂಟು. ಫ್ಯಾನ್ ಹಾಕುವ ಟೇಬಲ್ ಪೇಪರ್ ಇಟ್ರೆ ಆಚೆ ಹೋಗ್ತದೆ. ಅದಕ್ಕೆ ನಾನು ಎಂತ ಮಾಡ್ತೇನೆ, ಪೇಪರ್ ವೇಟ್ ಇಡ್ಬೇಕಲ್ಲಿ. ಈ ಸ್ಟೇಷನಲ್ಲಿ ಹೋದ್ರೆ ನಿಮ್ಗೆ ಸಿಗ್ತದೆ 40 ರೂಪೀಸ್ 50 ರೂಪೀಸ್ಗೆ ಪೇಪರ್ ವೇಟ್ ಸಿಗ್ತದೆ. ಅದಂತದ್ದು ಮತ್ತೆ ನಾನು ಇಡ್ಬೇಕು. ನಾನು ಎಂತ ಮಾಡುವಂಥದ್ದು, ಅದನ್ನ ನಾನು ತರಲಿಲ್ಲ. ನಂದೀಗ ಮೊಬೈಲ್, ನಂದು ಐಫೋನ್ ಅಲ್ಲ, ಸಪೋಸ್ ನಂದೀಗ ಐಫೋನ್ ಲೇಟೆಸ್ಟ್ ಮೊಬೈಲ್, 1 ಲಕ್ಷದ ಮೊಬೈಲ್. ನಾನು ಎಂತ ಮಾಡುವಂಥದ್ದು, ಅದನ್ನಲ್ಲಿ ಇಡ್ತಾ ಇದ್ದೇನೆ. ಹೀಗೆ ಇದು ಸರಿಯಾದ ಪ್ರಯೋಜನ ಅಲ್ಲ. 1 ಲಕ್ಷ ಕೊಟ್ಟು ನಾನು ತಂದದ್ದು ಈ ಪೇಪರ್ ವೇಟ್ ಇಡ್ಲಿಕ್ಕೆ ಅಲ್ಲ. ನಾನು ಹೋಗಿ ಸ್ಟೇಷನರಿಯಿಂದ ಪೇಪರ್ ವೇಟ್ ತರಬೇಕು, ಮತ್ತೆ ಪೇಪರ್ ಮೇಲೆ ಇಡ್ಬೇಕು. ಅದೇ ರೀತಿ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮದ ಸರಿಯಾದ ಪ್ರಯೋಜನ ಪಡೆಯಬೇಕು. ಋಷಭ ಹೇಳಿದ ಹಾಗೆ ಎಂತ
ಆತ್ಮ ಸಾಕ್ಷಾತ್ಕಾರ, ಭಕ್ತಿ ಸೇವೆ ಮಾಡ್ಬೇಕು. ಇದು ಮನುಷ್ಯ ಜನ್ಮ ಇರುವಂತದ್ದು. ಹಾಗೆ ನಾವು ಮಕ್ಕಳಿಗೆ ನಮ್ದು ಎಸ್, ಈಗ ನನ್ನ ಮಗ 5th ಸ್ಟ್ಯಾಂಡರ್ಡ್, ಅವ 10th ಇದಾಗಿ PUC ಹೀಗೆ ಮಾಡ್ಬೇಕು, ಮತ್ತೆ ಇದು ಮಾಡ್ಬೇಕು, ಇದು ಮಾಡ್ಬೇಕು, ಮತ್ತೆ ಅಮೆರಿಕಕ್ಕೆ ಹೋಗ್ಬೇಕು. ನಮ್ದು ಯೋಚನೆ ಇದೆ. ಇದು ಪ್ರಾಣಿಗಳು ಕೂಡ ಮಾಡ್ತದೆ ಇಂದ್ರ ಸುಖ. ನಮ್ದು ಏಮ್ ಅದೇ, ಮಕ್ಕಳು ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಅದನ್ನ ಋಷಭ ಹೇಳುವಂಥದ್ದು. ನಮಗಿದು ಅರ್ಥ ಆಗ್ತದಾ? ಇಲ್ಲ. ಋಷಭ ಹೇಳುವಂತ ನಮ್ಗೆ ಅಲ್ಲ, ಅದು ಬೇರೆಯವರಿಗೆ. ಇಲ್ಲ ಸರ್. ಹೇಗೆ ಅಂದ್ರೆ ಲೋಕದಲ್ಲಿ ಉಳಿದವರು ಹೇಗಿದ್ದಾರೆ ಹಾಗೆ ನಾವು ಮಾಡ್ಲಿಕ್ಕೆ ಹೋಗುವಂಥದ್ದು ನಮ್ಮ ಮಕ್ಕಳನ್ನು. ಹೀಗೆ ಮಾಡ್ಬೇಕು, ಅವ ಹೀಗೆ ಇದನ್ನು ಕಲಿಬೇಕು, ಈಗ ಅವನಿಗೆ ಎಕ್ಸಾಮ್ ಇರುವಾಗ ಫುಲ್ ಎಕ್ಸಾಮ್ ಓದ್ಬೇಕು, ಈ ರೀತಿಯಲ್ಲಿ ನಮ್ದು ವಿಚಾರ. ಆದ್ರೆ ಇದು ಟೋಟಲಿ ನಾನ್ ಸೆನ್ಸ್. ಇದಕ್ಕೆ ಅರ್ಥವೇ ಇಲ್ಲ, ಮೀನಿಂಗ್ಲೆಸ್. ಪ್ರಾಣಿಗಳು ಕೂಡ ಇದು, ಪ್ರಾಣಿಗಳು ನಮಗಿಂತ ಒಳ್ಳೇದು ಮಾಡ್ತಾ ಉಂಟು, ಮಕ್ಕಳ ನೋಡ್ತಾ ಉಂಟಂತ. ಹಾಗಾಗಿ ನಾವು ಸೋ ಕಾಲ್ಡ್ ಎಜುಕೇಶನ್ ಇಂದ ಇದ್ದೇವೆ, ಮಕ್ಕಳನ್ನು ಹುಟ್ಟಿಸಿ ಹೀಗೆ ಮಾಡ್ಬೇಕು, ಅವೊಮ್ಮೆ ಸೆಟ್ ಆಗ್ಬೇಕು, ಮತ್ತೆ ಸಾಕು. ಎಂತ ಸಾಕು? ಆಧ್ಯಾತ್ಮಿಕ ಜವಾಬ್ದಾರಿ ಎಲ್ಲಿ ಉಂಟು? ಒಬ್ಬರು ಇದೊಂದು 1 ವರ್ಷ ಆಯ್ತೇನೋ, ಒಬ್ಬರು ನನಗೆ ಭೇಟಿ ಆದದ್ದು. ಅವ್ರು ಹೇಳಿದ್ರು, ಅವ್ರು ರಿಟೈರ್ಡ್ ಆದ್ರು, ಅವ್ರನ್ನ ಸಿಕ್ಕಿದ್ರು, ನನ್ನೆಲ್ಲ ಜವಾಬ್ದಾರಿ ಮುಗಿಯಿತು. ನಾನು ಹೇಳಿದೆ, ಎಂತ ಜವಾಬ್ದಾರಿ ಮುಗಿಯಿತು? ಅಲ್ಲ, ನನಗೆ 2 ಮಕ್ಕಳು, ಒಂದು ಮಗಳು ಮತ್ತೆ ಮಗ, ಇಬ್ಬರು ಕೂಡ ಮದುವೆ ಆಯ್ತು, ಇಬ್ಬರು ಕೂಡ ಜಾಬ್ ಅಲ್ಲಿ ಇದ್ದಾರೆ, ಸೆಟ್ ಆಗಿದ್ದಾರೆ, ನಾನು ಕೂಡ ರಿಟೈರ್ಡ್ ಆಯ್ತು, ಆರಾಮ. ನಾನು ಹೇಳಿದೆ, ಆಧ್ಯಾತ್ಮಿಕ ಜವಾಬ್ದಾರಿ? ಎಂತ ಆಧ್ಯಾತ್ಮಿಕ ಜವಾಬ್ದಾರಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಇದರಲ್ಲಿ ನೋಡಿ, ಪ್ರಾಣಿಗಳಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ? ಪ್ರಾಣಿಗಳು ಯಾವುದೇ ಎಫರ್ಟ್ ಇಲ್ಲದೆ, ಲೋನ್ ಎಲ್ಲ ಮಾಡದೆ ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಅಂದ್ರೆ ಮಕ್ಕಳನ್ನು. ನಾವು ಲೋನ್ ಮಾಡಿ, ಅದು ಮಾಡಿ, ಇನ್ನೊಂದು ಮಾಡಿ ನಮ್ಮ ತಲೆಯಲ್ಲಿ ಎಷ್ಟು ಭಾರ ಇರ್ತದೆ, ಫುಲ್ ಭಾರ ಹಿಡ್ಕೊಂಡೇ ಹೋಗುವಂಥದ್ದು ನಾವು. ಇದಕ್ಕೆ ಇರುವುದಲ್ಲ ಮನುಷ್ಯ ಜನ್ಮ. ಋಷಭದ ಅದನ್ನ ಹೇಳುವಂಥದ್ದು. ಇದು ಯಾವುದು? ನಾಯಿ ಮತ್ತೆ ಹಂದಿ ಮಲ ತಿನ್ನುವಂತ, ಅದು ಪ್ರಾಣಿಗಳು ಕೂಡ ಮಾಡ್ತದಂತೆ. ಇದು ನಮ್ಗೆ ಮತ್ತೆ ನಾಯಿ ಹಂದಿಗೆ ಎಂತ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ ನೋಡಿ. ಇದೆಲ್ಲ ತುಂಬಾ ಸತ್ಯ ಕಠೋರ, ಕೆಪ್ಪೆಗೆ ಒಡ್ದಾಗಿರ್ತದೆ. ಅದು ಸತ್ಯವೇ. ಈ ಸತ್ಯವನ್ನು ಹೇಳದೆ ನಾವು ಸುಮ್ಮನೆ ಹೀಗೆ ಮೇಲ್ನೋಟಕ್ಕೆ ನೀವು ಬನ್ನಿ ಸ್ವಲ್ಪ ಒಂದು 20 ನಿಮಿಷ, ಕೆಲವರೆಲ್ಲ ಕ್ಲಾಸ್ ಮಾಡ್ತಾರೆ. ಅವ್ರದ್ದು ಕ್ಲಾಸ್ ಎಂತ ಅಂದ್ರೆ, ಕ್ಲಾಸ್ ಆದ್ಮೇಲೆ 1 ಗಂಟೆ ನೀವ್ ಹೇಗಿದ್ದೀರಿ, ಕ್ಲಾಸ್ ಆದ್ಮೇಲೆ ಒಂದು ಅರ್ಧ ಗಂಟೆ ಕ್ಲಾಸ್, 1 ಗಂಟೆ ಸುಖ ಕಷ್ಟ ಮಾತಾಡುವಂತ. ಸರ್, ನಾವು ಇಲ್ಲಿ ಬಂದದ್ದು ಈ ಮನುಷ್ಯ ಜನ್ಮವನ್ನು ಅದಕ್ಕೆ ಯೂಸ್ ಮಾಡ್ಲಿಕ್ಕೆ ಅಲ್ಲ, ಸುಖ ಕಷ್ಟ ಮಾತಾಡ್ಲಿಕ್ಕೆ ಅಲ್ಲ. ಇವತ್ತು ಅದಾಯ್ತಾ, ಇದಾಯ್ತಾ? ಇಲ್ಲ. ನಾವು ಬಂದದ್ದು ಪಾಯಿಂಟಿಗೆ ಬರುವ. ನಾವು ಬಂದದ್ದು ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮ ನಾವು ಭಗವಂತನ ಸೇವೆಗೆ ಯೂಸ್ ಮಾಡುವ. ಹಾಗಾಗಿ ಸತ್ಯ ಪ್ರಭುಪದ ಅಂತ ಹೇಳಿದ್ರೆ ಅದನ್ನು ಹೇಳುವ. ಸ್ವಲ್ಪ ಬೇಜಾರಾಗ್ತದೆ, ಸ್ವಲ್ಪ ಕೈ ಕೆಪ್ಪೆಗೆ ಹೊಡೆದಾಗಿರ್ತದೆ, ಅದು ಕೂಡ ಇರ್ಲಿ. ತುಂಬಾ ಮಂದಿ ನನಗೆ ಹೇಳಿದ್ರು, ನೀವು ಎಂತಂದ್ರೆ ಸ್ಟಾರ್ಟಿಂಗ್ ಭಗವತ್ ಕ್ಲಾಸಿಗೆ ಬರುವವರೆಲ್ಲ ಹೆದರಿ ಹೋಗ್ತಾರೆ, ನೀವೆಲ್ಲ ಯಾಕೆ ಹಾಗೆ ತುಂಬಾ ಇದು ಮಾಡಿ ಹೇಳ್ತಾರೆ, ಹೀಗೆ ಸತ್ಯವನ್ನು ಹೇಳುವಂತ ಪ್ರಭುಪದ ಇಲ್ಲಿ ಕೊಟ್ಟಿದ್ದಾರೆ, ಸತ್ಯವನ್ನು ಹೇಳುವಂಥದ್ದು. ಅದ್ರಲ್ಲಿ ಎಂತ ಅಲ್ಲ, ನೀವು ಎಂತ ಮಾಡಿ ಅಂದ್ರೆ ಚಂದ ಮಾಡಿ ನಗಡಿ ಮಾತಾಡಿ, ನೀವು ಎಂತ ಮಾಡಿ ಅಂದ್ರೆ ಇದನ್ನೆಲ್ಲ ಹೇಳ್ಬೇಡಿ, ಚಂದ ಮಾಡಿ ಸ್ವಲ್ಪ ಹೇಳಿ, ಸ್ವಲ್ಪ ಒಂದು 10%. ನಾನು ಪ್ರೆಸಿಡೆಂಟ್ ಅಂತ ಹೇಳಿದೆ. ಒಬ್ಬರು ನನಗೆ 2.5 ವರ್ಷ ಹಿಂದೆ ಒಬ್ರು ನನಗೆ ಸಜೆಸ್ಟ್ ಮಾಡಿದ್ರು. ಹಾಗೆ ಪ್ರೆಸಿಡೆಂಟ್ ಹೇಳಿದೆ, ಬೇಡ, 1 ಜನ ಬರ್ಲಿ, ಸತ್ಯ ಹೇಳು ಅಂತ ಹೇಳಿ. ಅವ್ರ ಕೆಪ್ಪೆಗೆ ಹೊಡೆದಾಗಿರ್ಲಿ, ನಮ್ಗೆ ಎಂತ ಹೇಳುವಂಥದ್ದು. ಯಾಕೆಂದ್ರೆ ಅವ್ರು ಕೂಡ ಹಾಗೆ ಪ್ರಭುಪದ ಹೇಳಿದನ್ನು ಫಾಲೋ ಮಾಡುವ. ನಾವು ಕೂಡ ಓಕೆ, ಸತ್ಯನೂ ಹೇಳುವ, ಕೆಪ್ಪೆಗೆ ಹೊಡೆದಾಗಿರ್ಲಿ, ಎಂತ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಸತ್ಯ. ಹಾಗಾಗಿ ಋಷಭದೇವನ ಈ ಮೆಸೇಜ್ ಹಾಗೆ ಉಂಟು ನಮ್ಗೆ, ಪಾಟ್ ಹೊಡೆದಾಗೆ ಉಂಟು ಕೆಪ್ಪೆಗೆ. ಆದ್ರೆ ಎಂತ ಮಾಡುವಂಥದ್ದು? ಸತ್ಯ. ಋಷಭದೇವ ಸತ್ಯ ಹೇಳುವಂಥದ್ದು. ಮಕ್ಕಳನ್ನು ಈ ರೀತಿ ಮಾಡಬೇಡಿ. ನಾವು ಮಕ್ಕಳನ್ನು ಎಂತ ಮಾಡ್ತಾ ಇದ್ರು? ಮಕ್ಕಳಿಗೆ ಆಧ್ಯಾತ್ಮಿಕ ಜ್ಞಾನ ಎಂತ ಉಂಟು, ಇದರಲ್ಲಿ ಆಸಕ್ತಿ ಉಂಟ? ಇಲ್ಲ. ಇದರ ಅರ್ಥ ಎಂತ? ನಮ್ಗೆ ಮಕ್ಕಳು ಮಾಡುವಂತ ಇದು ನಮ್ಗೆ ಸಿಗ್ತದೆ ಅಂದ್ರೆ, ಮಕ್ಕಳು ಕೃಷ್ಣನ ಜ್ಞಾನ ಅದು ಕೂಡ ಸಿಗ್ತದೆ, ಕೃಷ್ಣನ ಆಗಿದ್ದರಿಂದ ಅದು ಕೂಡ ನಮ್ಗೆ ಸಿಗ್ತದೆ. ಹಾಗೆ ನಮ್ದು ಜವಾಬ್ದಾರಿ
ನಮ್ಗೆ ಜವಾಬ್ದಾರಿ, ಇದು ದೊಡ್ಡ ಜವಾಬ್ದಾರಿ. ಹಾಗೆ ಅವ್ರೇನುವಂಥದ್ದು ಎಂತ ಆಧ್ಯಾತ್ಮಿಕ ಜವಾಬ್ದಾರಿ, ಆದರೆ ಆ ಜನಗೆ ಶಾಪ್ ಆಧ್ಯಾತ್ಮಿಕ ಜವಾಬ್ದಾರಿ ಉಂಟಾ? ಇಲ್ಲ. ಇದೆಲ್ಲ ಆಗಿದೆ, ಎಲ್ಲ ಸೆಟ್ಲ್ ಆಗಿದೆಪ್ಪ. ಮಗಳು ಅಮೆರಿಕದಲ್ಲಿ ಇರುವಂಥದ್ದು, ಮಗ ಇಂಗ್ಲೆಂಡ್ ಅಲ್ಲಿ, ಇಬ್ಬರು ಕೂಡ ಸೆಟ್, ಫುಲ್ ಸೆಟ್. ಮತ್ತೆ ನಾವು ಹೇಗಂದ್ರೆ 6 ತಿಂಗಳು 3 ತಿಂಗಳು ಮಗನ ಹತ್ರ ಹೋಗುವಂಥದ್ದು, 3 ತಿಂಗಳು ಮಗಳ ಹತ್ರ, 6 ತಿಂಗಳು ನಾವು ಇಲ್ಲಿ ಇರ್ತೇವೆ, ಆರಾಮ್ಸೆ ಇರ್ತೇವೆ. ಸ್ವಲ್ಪ FD ಎಲ್ಲ ಮಾಡಿದ್ದೇವೆ, ಆರಾಮ್ಸೆ ದಿನ ಹೋಗ್ತಾ ಉಂಟು. ಮತ್ತೆ ಮಗಳು ಸ್ವಲ್ಪ ಕಳಿಸ್ತಾಳೆ, ಮಗ ಸ್ವಲ್ಪ ಕಳಿಸ್ತಾನೆ, ಚಿಂತೆ ಅಲ್ಲಪ್ಪ, ಏನ್ ಖರ್ಚೇನಿಲ್ಲ, ಆರಾಮ್ಸೆ ಹೋಗ್ತಾನೆ, ಜವಾಬ್ದಾರಿ ಎಲ್ಲ ಮುಗಿಯುದು. ಇದು ಅಲ್ಲಪ್ಪ, ಇದು ಎಂತಂದ್ರೆ ಪ್ರಾಣಿಗಳಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ ಇಲ್ಲ. ಹಾಗಾಗಿ ನೋಡಿ, ನಾವು ಯಾವ ವಿಷನ್ ಅಲ್ಲಿ ನೋಡ್ತಾ ಇದ್ದೇವೆ, ನಮ್ದೀಗ ನೋಡುವಂತ ವಿಷನ್ ಎಂತ, ನಾವು ಟೋಟಲಿ ಭೌತಿಕ ನೆಲೆಯಲ್ಲೇ ಇದ್ದೇವೆ. ಭೌತಿಕ ಇದು ವಿಚಾರ ಈ ರೀತಿ ಎಲ್ಲ. ಹಾಗೆ ಫಸ್ಟ್ ಆಫ್ ಆಲ್ ನಾವು ಅವರಿಗೆ ಸ್ವಲ್ಪ ಸ್ವಲ್ಪ ಹೇಗಂದ್ರೆ ನೋಡಿ, ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಕೇಳುವುದಿಲ್ಲ. ಆದ್ರೆ ಸ್ವಲ್ಪ ಸ್ವಲ್ಪ ಎಂತ ಅಂದ್ರೆ ಡಾಕ್ಟರ್ನವ್ರು ಮರೆತು ಕೊಡ್ತಾರಲ್ಲ, ಎಂತ ಒಂದು ಅರ್ಧ ಟ್ಯಾಬ್ಲೆಟ್, ಆ ರೀತಿ ಸ್ವಲ್ಪ ಸ್ವಲ್ಪ ಆದ್ರೂ ಅವರಿಗೆ, ಅವ್ರು ಕೇಳುವುದಿಲ್ಲ, ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ಇಂಜೆಕ್ಟ್ ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ನೀವು ಸ್ವಲ್ಪ ಸ್ವಲ್ಪ ಇಂಜೆಕ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಎಲ್ಲಿಯಾದ್ರೂ ಅವ್ರು ಚೇಂಜ್ ಆಗ್ಬೋದು. ಹಾಗೆ ಆಗುದಿಲ್ಲ ಅಂತ ಹೇಳಿ ನಾವು ಒಂದು ಬಿಡುವುದಲ್ಲ, ಮಾಡ್ತಾ ಇರ್ಬೇಕು. ಹಾಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನು ನಾವು ಮನುಷ್ಯ ಜನ್ಮವನ್ನು ಸದುಪಯೋಗ ಪಡೆಯುವ ಅವಕಾಶ ನೀಡಬೇಕು. ಮತ್ತು ಕಶ್ಯಪರಂತ ತಂದೆಯು ಮೋಕ್ಷ ಪಡೆಯುವ ಉದ್ದೇಶದಿಂದ ಉತ್ತಮ ಮಕ್ಕಳನ್ನು ಪಡೆಯಬಹುದಾಗಿದೆ. ನೆಕ್ಸ್ಟ್ ಶ್ಲೋಕ 13ಕ್ಕೆ ಹೋಗುವ. ಹರಿ ಕೃಷ್ಣ. ಭೂರಾಪಿತಾನ ಭಗವಾನ್ ದಕ್ಷ ದುಹೃತ ವತ್ಸಲ ಕಂ ವೃಣಿತ ವರಂ ವತ್ಸ ಅಪೃಚ್ಛದ ನಃ ಪೃಥಕ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಜಯ. ಬಹಳ ಹಿಂದಿನ ಆ ದಿನಗಳಲ್ಲಿ ಪುತ್ರಿಯರನ್ನು ತುಂಬಾ ವಾತ್ಸಲ್ಯದಿಂದ ಕಾಣುತ್ತಿದ್ದ ಅತ್ಯಂತ ಸಿರಿವಂತನಾದ ನಮ್ಮ ತಂದೆ ದಕ್ಷನ್ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಪ್ರತ್ಯೇಕ ಕರೆದು ನಾವು ಯಾರನ್ನು ಪತಿಯಾಗಿ ಬಯಸುತ್ತೇವೆ ಎಂಬುದನ್ನು ಕೇಳಿದನು. ಕೆಲವು ಎಂತ ಹೇಳುವಂತ ಸೋ ಕಾಲ್ಡ್ ಕರೆಕ್ಟ್ ಆದ ತುಂಬಾ ಇದ್ದಾರೆ ಹೆಣ್ಣು ಮಕ್ಕಳು, ಎಂತ ಅಂದ್ರೆ ಸೋ ಕಾಲ್ಡ್ ಅಡ್ವಾನ್ಸ್ ಅಮೆರಿಕವನ್ನು ಫಾಲೋ ಮಾಡುವವರು, ಪಾಶ್ಚಾತ್ಯ ದೇಶವನ್ನು ಫಾಲೋ ಮಾಡುವವರು. ಅವ್ರು ಹೇಳ್ತಾರೆ, ಎಂತ ನಿಮ್ದು ಇದು ಹೆಂಗಸಿಗೆ ರೆಸ್ಪೆಕ್ಟ್ ಇಲ್ಲ, ಹೆಂಗಸು ನೀವು ಹೌಸ್ ವೈಫ್ ಆಗಿರ್ಬೇಕು ಹೇಳ್ತೀರಿ, ಹೆಂಗಸು ಪತಿಯ ಅಂಡರ್ ಇರ್ಬೇಕು. ಇದನ್ನು ಎಂತ ಅಂದ್ರೆ ಒಬ್ಳು ನ್ಯೂಸ್ನ ಜರ್ನಲಿಸ್ಟ್ ಬಂದು ಪ್ರಭುಪಾದ ಹೇಳುವಂಥದ್ದು, ವೈ ಸ್ವಾಮಿ ಯು ಆರ್ ಸೇಯಿಂಗ್ ದಟ್ men is not equal to women? How come? But in America we are advanced than men. Prabhupada hige nodidaru. No, in bodily feature also you are not equal. In a monthly ತಿಂಗಳಿಗೆ 5 ಸತಿ ನೀನು ಪೇನ್ ತಿನ್ಬೇಕು, ಗಂಡಿಗೆ ಉಂಟಾಯ್ತು ಇಲ್ಲ. ಮತ್ತೆ ಪ್ರಭುಪಾದ ಹೇಳಿದ್ರು, ಒಂದು ಬ್ರಹ್ಮಚಾರ್ಯ ಕರೆದ್ರು 18 years, ಅವಳಿಗೆ ಕೂಡ ಒಂದು 19 ವರ್ಷ. ಎಸ್, ಅವ ಬಂದ. ಸಿ ಸಪೋಸ್ ದಿಸ್ ಈಸ್ brahmachari, if I am sending him to one place, one country, he goes middle of the night 2 o'clock and he sleeps in bus stand itself, and I am sending you also, ನಿನ್ನನ್ನು ಕೂಡ ಕಳಿಸ್ತೇನೆ ಒಂದು ದೇಶಕ್ಕೆ, ಮಧ್ಯರಾತ್ರಿ 2 ಗಂಟೆ ನಿಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಲಿಕ್ಕೆ ಆಗ್ತದ? ಐ ವಿಲ್ ಸ್ಲೀಪ್, ನನಗೆ ಮಲಗಲಿಕ್ಕೆ ಆಗ್ತದೆ ಹೇಳ್ತಾರೆ. ನಿಮ್ಮ ಮಲಗ್ತಿ 10 ಮಂದಿ ಬರ್ತಾರೆ, ಬಂದು ನೀವು ರೇಪ್ ಮಾಡ್ತಾರೆ, ಮತ್ತೆ ಮಗು ಆಗ್ತದೆ. ಮಗುವನ್ನು ಯಾರು ಕೇರ್ ಮಾಡಬೇಕು? ಇಲ್ಲ, ಅದು ಮಗು ಆಗದಾಗಿ ನೋಡ್ತೇನೆ. ಇಟ್ ಈಸ್ ಅನ್ನೆಸರಿ ಬರ್ಡನ್ ಫಾರ್ ದಿ ಗೌರ್ಮೆಂಟ್, ಅನ್ನೆಸರಿ ಚೈಲ್ಡ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಕೇರ್. ಸೊ ಪ್ರಭುಪಾದ ಈ ರೀತಿ ಹೇಳಿದರು. ಆಧ್ಯಾತ್ಮಿಕವಾಗಿ ಸೇಮ್, ಅದರಲ್ಲಿ ಆತ್ಮಕ್ಕೆ ಸೇಮ್, ಆದ್ರೆ ಎಂತ ಹೇಳುವಂಥದ್ದು ಭೌತಿಕ ನೆಲೆಯಲ್ಲಿ ಅಲ್ಲ. ಆದ್ರೆ ಇನ್ನೊಂದು ವಿಷಯ ಅಂತ ಅಂದ್ರೆ ಜನರು ಕರೆಕ್ಟ್ ಆಗಿ ಕೇಳಬೇಕು. ನೋಡಿ, ಇಲ್ಲಿ ನೋಡಿ, ಪುತ್ರಿಯರನ್ನು ತುಂಬಾ ವಾಸವನ್ನು ಕಾಣುತ್ತಿದ್ದು, ಪುತ್ರಿ ಅಂತ ನೆಗ್ಲೆಕ್ಟ್ ಮಾಡುವುದಿಲ್ಲ, ವಾಸಲ್ಯದಿಂದ. ಪ್ರಭುಪಾದ ಇಲ್ಲಿ ಮೆನ್ಷನ್ ಮಾಡ್ತಾರೆ, ಎಲ್ಲಿ ಅಂದ್ರೆ ಅಶ್ವತ್ಥಾಮನ ಕೊಲ್ಲಲು ದ್ರೌಪದಿ ಹೇಳುವಂದು ಬೇಡ ಅಂತ, ಕೃಷ್ಣ ಹೇಳುವಂಥದ್ದು ಬೇಕು, ಭೀಮ ಹೇಳುವಂಥದ್ದು ಬೇಕು, ಯುಧಿಷ್ಠಿರ ಮಾಡೋದು ಬೇಡ ಅಂತ. ಲಾಸ್ಟ್ಗೆ ಕೃಷ್ಣ ಹೇಳುವಂಥದ್ದು ಎಸ್. ಎಲ್ಲ
ದ್ರೌಪದಿಗೆ ರೆಸ್ಪೆಕ್ಟ್ ಕೊಟ್ಟು ಅವಳ ವಿಚಾರವನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ರೆಸ್ಪೆಕ್ಟ್ ಉಂಟಪ್ಪ, ಇಲ್ಲಲ್ಲ. ಜನರು ನಮ್ಮ ಸೋಕೊಳ್ಳಿ ಅಂತ ಹೇಳುವಂಥದ್ದು, ಸೋಕೊಳ್ಳಿ ನಮ್ಮ ಎಜುಕೇಶನ್ ತಲೆ ಹಾಳು ಮಾಡಿಬಿಡ್ತದೆ. ಯಸ್, ವಿ ಆರ್ ಈಕ್ವಲ್. ಎಂತ ಈಕ್ವಲ್? ಸೋಲಲ್ಲಿ ಈಕ್ವಲ್, ಆತ್ಮದ ನೆಲೆಯಲ್ಲಿ. ಆದ್ರೆ ಬಾಡಿಲಿ ಈಕ್ವಲ್ ಅಲ್ಲ. ಆದ್ರೆ ಶಾಸ್ತ್ರ ನೆಗ್ಲೆಕ್ಟ್ ಮಾಡುವುದಿಲ್ಲ ನೋಡಿ, ವಾತ್ಸಲ್ಯ. ಹಾಗೆ ಬಹಳ ಹಿಂದಿನ ಆ ದಿನಗಳಲ್ಲಿ ಪುತ್ರಿಯರನ್ನು ತುಂಬಾ ವಾತ್ಸಲ್ಯವನ್ನು ಕಾಣುತ್ತಿದ್ದ ಅತ್ಯಂತ ಶ್ರೀಮಂತನಾದ ನಮ್ಮ ತಂದೆ ದಕ್ಷನು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಪ್ರತ್ಯೇಕ ಕರೆದು ನಾವು ಯಾರನ್ನು ಪತಿಯನ್ನಾಗಿ ಬಯಸುತ್ತೇವೆ ಎಂದು ಕೇಳಿದ ನೋಡಿ. ಹಾಗಾಗಿ ಇದಿತ್ತಂದೆ ಫ್ರೀಡಮ್, ಅವ್ರಿಗೆ ಸೆಲೆಕ್ಟ್ ಮಾಡುವಂಥದ್ದು. ಫೋರ್ಸ್ಫುಲಿ ನೀನು ಇವನನ್ನಾಗುವಂತ ಇಲ್ಲ. ಭಾವಾರ್ಥ ನೋಡುವ, ಈ ಶ್ಲೋಕದಿಂದ ಗಂಡನನ್ನು ಆಯ್ದುಕೊಳ್ಳುವ ಮುಕ್ತ ಅವಕಾಶ ಹೆಣ್ಣು ಮಕ್ಕಳಿಗೆ ತಂದೆ ನೀಡುತ್ತಿದ್ದನೆಂದು ತಿಳಿದು ಬರ್ತದೆ ನೋಡಿ. ಇದರಲ್ಲೆಂತ ಫೋರ್ಸ್ ಇಲ್ಲ, ಅವ್ರಿಗೆ ಸೆಲೆಕ್ಟ್ ಮಾಡುವ ಅವಕಾಶ ಇತ್ತು. ಆದರೆ ಮುಕ್ತ ಸಂಪರ್ಕ ಅವಕಾಶ ಅಂದ್ರೆ ಮೀಟ್ ಆಗ್ಲಿಕ್ಕೆ ಇರಲಿಲ್ಲ. ಉದಾತ್ತ ವ್ಯಕ್ತಿತ್ವ ಹಾಗೂ ಶೌರ್ಯದಿಂದ ಕೂಡಿದ ಗಂಡನನ್ನು ಆಯ್ಕೆ ಮಾಡಿಕೊಂಡು ತಿಳಿಸಲು ಪುತ್ರಿಯನ್ನು ಪ್ರತ್ಯೇಕವಾಗಿ ಕರೆದು ಕೇಳಲಾಗಿತ್ತು. ಅಂದ್ರೆ ಅವ್ರಿಗೆ ಸೆಲೆಕ್ಟ್ ಮಾಡಬಹುದಿತ್ತು. ಗಂಡ ಯಾರು ಶೌರ್ಯದಲ್ಲಿದ್ದಾನೆ ಅವನನ್ನು ಸೆಲೆಕ್ಟ್ ಮಾಡಬಹುದು, ಒಳ್ಳೆ ವ್ಯಕ್ತಿತ್ವ. ಆದ್ರೆ ಅಂತಿಮ ಆಯ್ಕೆಯು ತಂದೆಯದಾಗಿತ್ತು. ಆದ್ರೆ ಅವರಿಗೆ ಡಿಸಿಷನ್ ತಗೊಳ್ಳಿಕ್ಕಿಲ್ಲ, ಡಿಸಿಷನ್ ತಂದೆ ತಗೊಳ್ತಾ ಇದ್ರು. ಈಗೆಂತ ಅಂದ್ರೆ ತಂದೆ ತಾಯಿ ಡಿಸಿಷನ್ ತಗೊಳ್ಳೋದಲ್ಲ, ಮಕ್ಕಳು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಹೇಳ್ತಾರೆ ಎಂತ ಅಂದ್ರೆ ಪ್ರಭುಪಾದ ಹೇಳಿದ್ರು, ಎಸ್ ಯು ಆರ್ ಸೇಯಿಂಗ್ ದಟ್ ಇನ್ ಅಮೇರಿಕಾ ಗರ್ಲ್ಸ್ ಆರ್ ಮೋರ್ ಅಡ್ವಾನ್ಸ್ ದೆನ್ ಬಾಯ್ಸ್. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಸೊ ದೇರ್ ಇಸ್ ಮೋರ್ ಡೈವರ್ಸ್ ಕೇಸಸ್. ವೆರಾಸ್ ಆ ಟೈಮಲ್ಲಿ ಇದು 50 ವರ್ಷದಿಂದ 55 ವರ್ಷದಿಂದ. ಇನ್ ಇಂಡಿಯಾ ದೇರ್ ಇಸ್ ನೋ ಡೈವರ್ಸ್ ಕೇಸ್. ದಿಸ್ ಈಸ್ ಯುವರ್ ಅಡ್ವಾನ್ಸ್ಮೆಂಟ್. ಶ್ಲೋಕ 14ಗೆ ಹೋಗುವ. 14. ಓಕೆ. ಸಾ ವಿದಿತ್ವ ಆತ್ಮಜಾನಂ ನಃ ಭವಾಂ ಸಂತಾನ ಭಾವನ ತ್ರಯೋದಶ ಅದದಾತ್ ತಾಶಾಂ ಯಾತೆ ಶೀಲಂ ಅನುವೃತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶಿಲಭೋಪಾಗ್ಯ. ನಮ್ಮ ಹಿತಕಾಂಕ್ಷಿಯಾದ ತಂದೆ ದಕ್ಷನ್ ನಮ್ಮ ಅಪೇಕ್ಷೆಯನ್ನು ತಿಳಿದ ಅನಂತರ ತನ್ನ 13 ಪುತ್ರಿಯರನ್ನು ನಿಮಗೆ ಒಪ್ಪಿಸಿದನು. ಅಂದಿನಿಂದ ನಾವೆಲ್ಲರೂ ನಿಮಗೆ ವಿಧೇಯರಾಗಿದ್ದು. ಹಾಗಾಗಿ ಇವನ ದಕ್ಷ ಅವನ 13 ಪುತ್ರಿಯರನ್ನು ಕಶ್ಯಪನಿಗೆ ಕೊಡುವಂಥದ್ದು. ಓಕೆ. ಭಾವಾರ್ಥ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತಂದೆ ಮುಂದೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಲು ಲಜ್ಜೆ ಪಡ್ತಾರೆ, ಅಂದ್ರೆ ನಾಚಿಕೆ. ಆದರೆ ತಂದೆಯು ತನ್ನ ಮಕ್ಕಳು ಸಲಿಗೆಯಿಂದ ಇರಬಹುದಾದ ಮತ್ತೊಬ್ಬರಿಂದ, ಅಂದರೆ ಸಾಮಾನ್ಯ ಮೊಮ್ಮಕ್ಕಳ ಅಜ್ಜಿಯರೊಂದಿಗೆ ಸಲಿಗೆ ಇರುವುದರಿಂದ ಅವರ ಮೂಲಕ ಅಪೇಕ್ಷೆಯನ್ನು ತಿಳಿದುಕೊಳ್ತಾರೆ. ಅಂದ್ರೆ ಹಿಂದೆ ಎಂತಾಗ್ತದೆ, ತಂದೆ ಎದುರು ಸ್ವಲ್ಪ ನಾಚಿಕೆ ಇರ್ತದೆ, ಆದ್ರೆ ಅಜ್ಜಿಯವರೊಟ್ಟಿಗೆ ಅಜ್ಜಿಯಿಂದ ತಿಳಿದುಕೊಳ್ತಾರೆ ಯಾರು ತಂದೆ ಅವ್ರದ್ದು ಎಂತ ಅಂತ ಇಚ್ಛೆ ಅಪೇಕ್ಷೆ. ದಕ್ಷರಾಜನು ತನ್ನ ಪುತ್ರಿಯರ ಅಭಿಪ್ರಾಯವನ್ನು ಸಂಗ್ರಹಿಸಿ 13 ಪುತ್ರಿಯರನ್ನು ಕಶ್ಯಪನಿಗೆ ಒಪ್ಪಿಸಿದನು. ಹಾಗಾಗಿ ದಕ್ಷರಾಜ ಕಶ್ಯಪನಿಗೆ 13 ಪುತ್ರಿಯರನ್ನು ಕೊಡ್ತಾನೆ. ದ್ವಿತೀಯ ಪ್ರತಿಯೊಬ್ಬ ಸಹೋದರಿಗೆ ಮಕ್ಕಳಿದ್ರು, ಎಲ್ಲರಿಗೂ ಮಕ್ಕಳಿದ್ರು, ಆದ್ರೆ ಅವಳಿಗಿರಲಿಲ್ಲ. ಅದೇ ಗಂಡನಿಗೆ ಅವರಷ್ಟೇ ವಿಧೇಯರಾಗಿರುವ ದಿತಿಗೆ ಮಾತ್ರ ಮಕ್ಕಳು ಯಾಕಿರಬಾರದು ನೋಡಿ. ಎಲ್ಲರಿಗುಂಟು ಮಕ್ಕಳು, ಅವಳಿಗೆ ಯಾಕೆ ಇರಬಾರ್ದು? ಹಾಗಾಗಿ ಡಿಸೈರ್ ಅಂತಂದ್ರೆ ಮಗು ಬೇಕಂತ ಡಿಸೈರ್. ಓಕೆ. ಶ್ಲೋಕ 15. ಅತಾಮೇ ಕುರು ಕಲ್ಯಾಣಂ ಕಾಮಂ ಕಮಲಲೋಚನ ಆರ್ತ ಉಪಸರ್ಪಣಂ ಭೂಮನ್ ಅಮೋಗಾಹಿ ಮಯ್ಯಶಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶಿಲಭೋಪಾಗ್ಯ. ಹೇ ಕಮಲ ನೇತ್ರರೇ, ದಯಮಾಡಿ ನನ್ನ ಅಪೇಕ್ಷೆಯನ್ನು ಪೂರೈಸಿ ಆಶೀರ್ವದಿಸಿ. ಆರ್ತರಾದವರು ಮಹಾತ್ಮನ ಬಳಿ ಬಂದಾಗ ಅವರ ಪ್ರಾರ್ಥನೆ ಎಂದು ವ್ಯರ್ಥವಾಗದು. ಅಂದ್ರೆ ಕಷ್ಟದಲ್ಲಿರುವುದು ಆರ್ತ. ಹಾಗೆ ನಾನೀಗ ನನಗೆ ಮಗು ಬೇಕಂತ ಇದ್ದೇನೆ, ನನ್ನ ಇದನ್ನು ಸ್ವೀಕರಿಸಿ, ನನ್ನ ಎಂತ ಹೇಳುವಂಥದ್ದು ಪ್ರಾರ್ಥನೆ. ಭಾವಾರ್ಥ, ಸೂಕ್ತ ಸಮಯವಲ್ಲವಾದುದರಿಂದ ತನ್ನ ಇಚ್ಛೆಯು ತಿರಸ್ಕರಿಸಪಡಬಹುದೆಂದು ದಿತಿಯು ಚೆನ್ನಾಗಿ ತಿಳಿದಳು. ಯಾಕೆಂದ್ರೆ ಅವಳು ಕೇಳಿದ ಟೈಮ್ ಅದು ಸರಿ ಇರುವುದು, ಇಲ್ಲದೆ ಓಕೆ ಅಂದ್ರೆ ಆ ಸೂರ್ಯ ಅಸ್ತ ಆಗುವ ಟೈಮಲ್ಲಿ. ಆದರೆ ತುರ್ತು ಒತ್ತಡವಿರುವಾಗ ಅಥವಾ ಆರ್ಥ ಸ್ಥಿತಿಯಲ್ಲಿರುವಾಗ ಸಮಯ ಸನ್ನಿವೇಶವನ್ನು ಗಮನಿಸಬೇಕಿಲ್ಲವೆಂದು ಅವಳು ನಿವೇದಿಸಿದಳು. ಹಾಗಾಗಿ ನಮಗೀಗ ಆ ಡಿಸೈರ್ ಬಂದಿದೆ, ಮಗು ಬೇಕಂತ ತುರ್ತು ಸಮಯ. ಹಾಗಾಗಿ ಆ ಸಮಯ ಎಂತ ಹೇಳುವಂಥದ್ದನ್ನು ನೋಡಬಾರ್ದು ಅವಳ ಇಚ್ಛೆ. ಇವಾಗ ಕಶ್ಯಪ ಅಂತಂದ್ರೆ ಆ ಸಮಯ ಒಳ್ಳೇದಿಲ್ಲ ಅಂತ
ಆದ್ರೆ ಅವಳಿಗೆ ಆ ಒಂದು ಇಚ್ಛೆ ಬಂದ ಕಾರಣ ಸಮಯ, ನೀನು ತುರ್ತು ಒತ್ತಡ ರೋಗ ಅಥವಾ ಆರ್ಥಸಿ, ನಾನು ಈಗ ಕಷ್ಟದಲ್ಲಿದ್ದೆ, ನನಗೆ ಮಗು ಬೇಕು, ಸಮಸ್ಯೆಯನ್ನು ಗಮನಿಸಬೇಕಿಲ್ಲವೆಂದು ಅವಳು ನಿವೇದನೆ ಮಾಡುವಂತ. ಕೇಸರೇ ಕೃಷ್ಣ